ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಸೇರಿದಂತೆ ವಿವಿಧ ಯೋಜನೆಗಳಡಿ ರಸ್ತೆಗಳನ್ನು ಅಲ್ಲಲ್ಲಿ ಅಗೆದು ಬಿಟ್ಟಿರುವ ಬಗ್ಗೆ ಅಧಿಕಾರಿಗಳ ವಿರುದ್ಧ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಸ್ಮಾರ್ಟ್ ಸಿಟಿ ಹಾಗೂ ಮೂಡ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಅವರು ಮಾತನಾಡಿ, ನಗರದ ಅಲ್ಲಲ್ಲಿ ರಸ್ತೆಗಳನ್ನು ಅಗೆದಿರುವುದನ್ನು ನೋಡಿದಾಗ ಹೊಟ್ಟೆ ಉರಿಯುತ್ತೆ. ಅಲ್ಲಲ್ಲಿ ರಸ್ತೆಯುದ್ದಕ್ಕೂ ಕಟ್ಟಡ ತ್ಯಾಜ್ಯ, ಸ್ವಚ್ಛತೆ ಇಲ್ಲ. ಗುತ್ತಿಗೆ ಪಡೆದವರು ಕೆಲಸ ನಿರ್ವಹಿಸುತ್ತಿಲ್ಲ. ಅಂತವರ ಗುತ್ತಿಗೆಯನ್ನ ರದ್ದುಪಡಿಸಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಮುಂದಿನ ತಿಂಗಳು ಮತ್ತೆ ಭೇಟಿ ನೀಡುವ ಸಂದರ್ಭ ಪ್ರಗತಿ ಕಂಡುಬರದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವುದಾಗಿ ಸಚಿವರು ಎಚ್ಚರಿಕೆಯನ್ನ ನೀಡಿದ್ರು. ನಗರಕ್ಕೆ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಪೂರೈಕೆಯ ಕಾಮಗಾರಿಗಳ ಪರಿಶೀಲನೆಯ ಸಂದರ್ಭ ಸಂಬಂಧಪಟ್ಟ ಅಧಿಕಾರಿಗಳ ಉತ್ತರದಿಂದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಬೈರತಿ ಬಸವರಾಜ್ ಅವರು ಕಾಮಗಾರಿ ಸರಿಯಾಗಿ ಆಗುತ್ತಿಲ್ಲ ಎಂಬ ಬಗ್ಗೆ ತನಗೂ ತುಂಬಾ ದೂರುಗಳು ಬಂದಿರುವುದಾಗಿ ಹೇಳಿದರು. ಕುಡಿಯುವ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ 1385 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಯಲ್ಲಿ 250 ಕಿಲೋಮೀಟರ್ ಕಾಮಗಾರಿ ಪೂರ್ಣವಾಗಿದೆ ಎಂದು ಅಧಿಕಾರಿ ಮಾಹಿತಿಯನ್ನ ನೀಡಿದಾಗ ಉಳಿದ ಕಾಮಗಾರಿ ಯಾವಾಗ ಪೂರ್ಣಗೊಳಿಸುತ್ತೀರಿ ಎಂದು ಪ್ರಶ್ನಿಸಿದ್ರು. ಟ್ಯಾಂಕ್ ನಿರ್ಮಾಣಕ್ಕೆ ಸ್ಥಳವೇ ಅಂತಿಮಗೊಳ್ಳದೆ 2023ರ ನವೆಂಬರ್ಗೆ ಸಂಪೂರ್ಣ ಕಾಮಗಾರಿ ಮುಗಿಸಲು ಸಾಧ್ಯವೇ? ಟ್ಯಾಂಕ್ಗಳನ್ನು ಎತ್ತಿ ನಿಲ್ಲಿಸುವುದೇ ಎಂದು ಸಚಿವರು ಅಧಿಕಾರಿಗಳನ್ನ ಗದರಿಸಿದ್ರು. ಕಾಲಹರಣ ಮಾಡಿ ಕತೆ ಹೇಳುವುದು ಬೇಡ. ಕಾಮಗಾರಿ ಸಂಪೂರ್ಣ ಆಗಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಬೇಕು. ತಿಂಗಳೊಳಗಡೆ ಪ್ರಗತಿಯನ್ನ ತೋರಿಸದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳನ್ನ ಎಚ್ಚರಿಸಿದ್ರು. ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಾಗ ಬಿಟ್ಟುಕೊಟ್ಟವರಿಗೆ ಟಿಡಿಆರ್ ನೀಡುವಲ್ಲಿ ವಿಳಂಬವಾಗುತ್ತಿದೆ. ಕಳೆದ ಸುಮಾರು 12 ವರ್ಷಗಳಿಂದ ಟಿಡಿಆರ್ ನೀಡದೆ ಬಾಕಿಯಾಗಿದೆ ಎಂದು ಶಾಸಕ ಡಾ ವೈ ಭರತಶೆಟ್ಟಿಯವರು ಸಭೆಯ ಗಮನಕ್ಕೆ ತಂದರು. ಈ ಹಿಂದೆ ಇದ್ದವರಿಗೆ ಟಿಡಿಆರ್ ಕೊಟ್ಟಿಲ್ಲ ಎಂದ್ರೆ ಯಾರು ಜಾಗ ಬಿಟ್ಟು ಕೊಡ್ತಾರೆ? ಹಾಗಾಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳಿಗಾಗಿ ಜಾಗ ಬಿಟ್ಟು ಕೊಟ್ಟವರಿಗೆ ಟಿಡಿಆರ್ ನೀಡುವ ಬಗ್ಗೆ ಆಸಕ್ತಿ ವಹಿಸಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಆಸ್ತಿ ತೆರಿಗೆ ಸಂಗ್ರಹ, ಜಾಹೀರಾತು ಕರ ಸಂಗ್ರಹದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ ಬೈರತಿ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಟೆಂಡರ್ ಪಡೆದವರು ಕಾಮಗಾರಿ ನಿಲ್ಲಿಸಿದ್ದಲ್ಲಿ ಅವರ ಗುತ್ತಿಗೆ ರದ್ದುಪಡಿಸುವಂತೆ ಸೂಚಿಸಿದ್ರು. ನಗರಕ್ಕೆ ಸಮರ್ಪಕ ನೀರು ಪೂರೈಕೆ ಕಾಮಗಾರಿಗಾಗಿ 250 ಕೋಟಿ ರೂಪಾಯಿಗಳ ಹೆಚ್ಚುವರಿ ಅನುದಾನವನ್ನು ನೀಡುವಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಆಗ್ರಹಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ವಿವರವನ್ನು ನೀಡಿದರು.
ಮಂಗಳೂರು ಸ್ಮಾರ್ಟ್ ಸಿಟಿ ಉದ್ದೇಶ ಇಲ್ಲಿನ ಜಲಾಭಿಮುಖ ಅಭಿವೃದ್ಧಿಯೊಂದಿಗೆ ಹೂಡಿಕೆದಾರರನ್ನ ಆಕರ್ಷಿಸುವ ಮೂಲಕ ಪ್ರವಾಸೋದ್ಯಮ ಹಬ್ ಆಗಿ ಮಾಡುವುದಾಗಿದ್ರೂ ಕೇವಲ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾತ್ರ ಆಗುತ್ತಿದೆ. ಹಾಗಾಗಿ ಸ್ಮಾರ್ಟ್ ಸಿಟಿಯ ಉದ್ದೇಶ ಹಳಿ ತಪ್ಪಿದೆ ಎಂದು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಆಕ್ಷೇಪಿಸಿದರು. ನನಗೆ ಬೇಕಾಗಿದ್ದು ನಮ್ಮ ಮಂಗಳೂರಿನ ಈ ಸ್ಮಾರ್ಟ್ ಸಿಟಿ ಬಂದಿದೆಯಲ್ಲ, ಇದರ ಮೇನ್ ಅಬ್ಜೆಕ್ಟ್ ಏನು? ಈಗ ಎಲ್ಲ ನಾನು ಇದನ್ನ ನೋಡ್ಬೇಕಾದ್ರೆ ರೋಡ್ಗಳನ್ನ ಮಾಡ್ತಾ ಇದ್ದೀರಾ, ಪಾರ್ಕ್ಗಳನ್ನ ಮಾಡ್ತಾ ಇದ್ದೀರಾ. ಪಾರ್ಕ್ ರೋಡ್ ಮಾಡೋದಾದ್ರೆ ಸ್ಮಾರ್ಟ್ ಸಿಟಿ ಬೇಕಾಗಿತ್ತ? ಯಾಕೆ ಇಲ್ಲಿರುವಂತ ಜನರೇಷನ್ ಬರ್ತಾ ಇದೆ. ಈಗ ನನಗೆ ಗೊತ್ತಿದ್ದಾಗೆ ಕಳೆದ ಒಂದು 10 ವರ್ಷದಿಂದ 100 ಕೋಟಿ ರೂಪಾಯಿಯನ್ನ ನಗರೋತ್ಥಾನದಲ್ಲಿ ಹಣನ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿಗೆ ನೀವು ರೋಡ್ಗಳನ್ನ, ಪಾರ್ಕ್ಗಳನ್ನ ಅಥವಾ ಏನು ಡ್ರೈನೇಜ್ಗಳನ್ನ ಮಾಡೋದ್ರಿಂದ ಅದು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಮಂಗಳೂರಿಗೆ ಯಾವ ಅಬ್ಜೆಕ್ಟ್ ಮೇಲೆ ಪ್ರಾಜೆಕ್ಟ್ ಸಿಕ್ಕಿದೆ, ಸ್ಮಾರ್ಟ್ ಸಿಟಿ ಸಿಕ್ಕಿದೆ, ಅದರಲ್ಲಿ ನೀವು ಯಾವುದನ್ನು ಉಪಯೋಗ ಮಾಡ್ತೀರಾ? ವಾಟ್ ಇಸ್ ದ ಮೇನ್ ಅಬ್ಜೆಕ್ಟ್ ಅಂದ್ರೆ? ಈಗ DPR ಮಾಡಿದ್ರೆ ತಾನೆ ಪ್ರಾಜೆಕ್ಟ್ಗಳನ್ನ ನಿಮಗೆ ಸ್ಮಾರ್ಟ್ ಸಿಟಿ ಸಿಗಬೇಕು ಅಂತ ಹೇಳಿದ್ರೆ ಪ್ಯೂರ್ಲಿ ಅಂಡ್ ಮೆರಿಟ್ ಮೇಲೆ ಸಿಕ್ಕಿರುವಂಥದ್ದು. ಇದು ಯಾರದೇ ಇನ್ಫ್ಲೂಯೆನ್ಸ್ ಅಲ್ಲಿ ಸಿಕ್ಕಿಲ್ಲ. ಇದರ ಅಬ್ಜೆಕ್ಟ್ ಏನು? ಯಾವ ಅಬ್ಜೆಕ್ಟ್ ಅಲ್ಲಿ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಯಾವ ಮೇನ್ ಅಬ್ಜೆಕ್ಟ್ ಅಲ್ಲಿ ಸಿಕ್ಕಿದೆ? ತಾಂತ್ರಿಕ ಹಾಗೂ ಇತರ ಸಮಸ್ಯೆಗಳಿಂದ ಜಲಾಭಿಮುಖ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ಸ್ವಲ್ಪ ವಿಳಂಬವಾಗಿದೆಯೇ ಹೊರತು ಉದ್ದೇಶ ಹಳಿ ತಪ್ಪಿಲ್ಲ ಎಂದು ಸಭೆಯಲ್ಲಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕಿವಿ ಸ್ಪಷ್ಟನೆಯನ್ನ ನೀಡಿದರು. ವಾಟರ್ ಫ್ರಂಟ್ ಆಕ್ಟಿವಿಟೀಸ್ ಏನಾಯಿತು ಅದು ನಿಮಗೆ ಗೊತ್ತಿರುವ ಹಾಗೆ ಸರ್, ನಮ್ಮದು ಅದೇ ಮೈನರ್ ಪೋರ್ಟ್ ನೇತ್ರಾವತಿ ಇವರಿಂದ ನಮ್ಮದು ಕೂಡೂರು ಬ್ರಿಡ್ಜ್ ತನಕ ಇರುವಂಥ ಟೋಟಲ್ ವಾಟರ್ ಫ್ರಂಟ್ ಏರಿಯಾದಲ್ಲಿ ಬಹಳಷ್ಟು ಸಬ್ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾರೆ. ಅವು ಕೂಡ ಇದೆ ಸರ್. ಮಾನ್ಯ ಸಚಿವರು ಕೂಡ ಅದೇ ಪಾಯಿಂಟ್ ಅನ್ನು ಒತ್ತಿ ಹೇಳ್ತಾರೆ. ಈಗ ಆಗ್ತಾ ಇರೋದ್ರಲ್ಲಿ ಡೆವಲಪ್ಮೆಂಟ್ ಒಳಗಡೆ 1, 2, 3 ಏನು ಆಗಬೇಕಿತ್ತು ಅದರೊಳಗೆ 1, 2, 3 ಅನ್ನೋದು ಸ್ವಲ್ಪ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಗಳಾಗಿರೋದ್ರಿಂದ 4, 5, 6 ಆಗ್ತಾ ಹೋಗ್ತಾ ಇದೆ. ನಮ್ಮಲ್ಲಿ ಮಳೆಗಾಲ ಮತ್ತೆ ಇವೆಲ್ಲ ಒಳಗಡೆ ಆಗಿರೋದ್ರಿಂದ ಆ ಒಂದು ಸೀರಿಯಲ್ ನಂಬರ್ಗಳಲ್ಲಿ ಇದರೊಳಗಡೆ ಆಗಿರೋದ್ರಿಂದ ವಿ ಆರ್ ಆನ್ ಟ್ರ್ಯಾಕ್. ವಾಟರ್ ಫ್ರಂಟ್ ಒಳಗಡೆ ನಮ್ಮ ಪ್ರೋಮನಾಡ್ ಒಂದು ನೇತ್ರಾವತಿ ಒಳಗಡೆ ಏನಾಗಿದ್ದು ಈ ಪ್ರೋಮನಾಡ್ ಇದರೊಳಗೆ ಆಗಿದೆ. ಸಿ ಲಿಂಕ್ ಇರುವಂತದ್ರೊಳಗಡೆ ಏನಾಗಿದೆ, ನಮ್ಮ ಸಿ ಲಿಂಕ್ ಅಲ್ಲಿ ನಾವು DPR ಮಾಡೋ ಟೈಮಲ್ಲಿ ಈಗ ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ಒಂದು ಕಮರ್ಷಿಯಲ್ ಕೋಸ್ಟ್ ಬಂದಿದ್ರಿಂದ ಅಲ್ಲಿ ನಮಗೆ ಹೈಟ್ ಕ್ಲಿಯರೆನ್ಸ್ ಇತ್ತ ಇಲ್ಲ ಅಂತೇಳಿ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು. ಹೀಗಾಗಿ ವಾಟರ್ ಫ್ರಂಟ್ ಒಳಗಡೆ ಅದೊಂದು ಬಹಳ ಕಾಂಪ್ಲೆಕ್ಸ್ ಆಗಿರುವಂಥದ್ದು. ಈಗ ಬೇರೆ ಕಡೆಗಳಲ್ಲಿ ಗ್ರೀನ್ ಫೀಲ್ಡ್ ಆಗಿ ಡೆವಲಪ್ ಮಾಡೋದಕ್ಕೂ ಇಲ್ಲಿ ಬ್ರೌನ್ ಫೀಲ್ಡ್ ಅಲ್ಲಿ ಇರುವಂತಹ ಬಂದರ್ ಏರಿಯಾದಲ್ಲಿ ಆ ಜನನ ಡಿಸ್ಪ್ಲೇಸ್ ಆಗದೆ ಇರುವ ಹಾಗೆ, ಆಕ್ಟಿವಿಟೀಸ್ ನಮ್ದು ನಿಲ್ಲದೆ ಇರುವ ಹಾಗೆ ಅಭಿವೃದ್ಧಿ ಮಾಡೋದಕ್ಕೆ ಕೆಲವೊಂದು ಚಾಲೆಂಜಸ್ ಗಳಿದ್ರಿಂದ ಅದು ಈ ಹಂತದಲ್ಲಿ ನಾವು ಅದಕ್ಕೆ ಮಾಡಿದ ಸಚಿವರಿಗೂ ಕೂಡ ಎಲ್ಲರ ಮುಖಾಂತರ ಭರವಸೆ ಹೇಳಿದ್ವಿ. ಬಹಳಷ್ಟು ಸಬ್ ಪ್ರಾಜೆಕ್ಟ್ಸ್ಗಳು ವಾಟರ್ ಫ್ರಂಟ್ ಏರಿಯಾದಲ್ಲೂ ಇದೆ. ಹಾಗಾಗಿ ಅವನ್ನ ಈ ಮಂತ್ರಿಗಳೊಳಗಡೆ ನಾವು ಅದನ್ನ ಟೆಂಡರ್ ಮಾಡ್ತೀವಿ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಕೂಡ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ವಿ. ಸಭೆಯಲ್ಲಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಉಪಮೇಯರ್ ಸುಮಂಗಳ, ಮೂಡಾ ಅಧ್ಯಕ್ಷ ರವಿಶಂಕರ್ ಮಿಚಾರು, ಶಾಸಕ ಉಮಾನಾಥ್ ಕೋಟ್ಯಾನ್, ಸ್ಮಾರ್ಟ್ ಸಿಟಿ ಅಧಿಕಾರಿ ಪ್ರಶಾಂತ್ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.